ನಮಸ್ಕಾರ ವೀಕ್ಷಕರೇ. ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವ ಘೋರ ಅಪರಾಧಗಳು, ಇದನ್ನ ಭೇದಿಸುವ ರಹಸ್ಯ ಕೈಗಳು, ಇದರ ಸುತ್ತ ನಮ್ಮ ಕ್ಯಾಮರಾ. ಇದುವೇ ಕ್ರೈಮ್ ಬೀಟ್, ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಅವತ್ತು ಆತ ಎಲ್ಲಿಗೋ ಹೊರಟಿದ್ದ, ಕೊನೆಗೆ ಇನ್ನೆಲ್ಲಿಗೋ ಹೋದ. ಬಾರದ ಲೋಕಕ್ಕೆ ಹೋದವ ರಸ್ತೆಯಲ್ಲೇ ಹೆಣವಾಗಿ ಬಿದ್ದಿದ್ದ. ನೆತ್ತರು ರಸ್ತೆಯಲ್ಲಿ ಚೆಲ್ಲಿತ್ತು. ಅಲ್ಲಿಗೆ ಸಿಲಿಕಾನ್ ಸಿಟಿಯ ಒಂದು ಕರಾಳ ಅಧ್ಯಾಯ ಮುಗಿದಿತ್ತು. ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಯಾರ ಚಿತ್ತದಲ್ಲಿ ಸುಡುವ ಕಾವಿದೆ. ಪ್ರಿಯ ವೀಕ್ಷಕರೇ, ಆತ ಎಲ್ಲಿಗೋ ಕಾರು ಹತ್ತಿ ಹೊರಟವನೋ ಯಮ ಲೋಕದ ಕದವನ್ನ ತಟ್ಟಿಬಿಟ್ಟ. ನಡು ಬೀದಿಯಲ್ಲಿ ಆತನ ಕತ್ತಿಗೆ ಮಚ್ಚು ಹಾಕಿ ಕೊಲೆ ಮಾಡಿದ್ರು. ಹೌದು, ಮಠ ಮಧ್ಯಾಹ್ನ ಇಡೀ ಬೆಂಗಳೂರು ಟ್ರಾಫಿಕ್ ಜಾಮ್ನ ಕಿರಿಕಿರಿಯಿಂದ ತಲೆ ಕೆಡಿಸಿಕೊಳ್ತಾ ಜನರೆಲ್ಲ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ಹೊತ್ತಿನಲ್ಲಿ ಬಿತ್ತು ನೋಡಿ ರೌಡಿಯೊಬ್ಬನ ಹೆಣ. 4 ಜನ ಬಂದು ರೌಡಿಯನ್ನ ಕಾರಿಂದ ಎಳೆದು ತಲೆ ಕುತ್ತಿಗೆ ಏನನ್ನು ನೋಡದೆ ಕೊಚ್ಚಿ ಹಾಕಿದ್ರು. ಬೆಂಗಳೂರು ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಆತ ಬೇರೆ ಯಾರೂ ಅಲ್ಲ, ಇಡೀ ಸಿಲಿಕಾನ್ ಸಿಟಿಯನ್ನ ನಡುಗಿಸಿದ್ದ ಭೂಗತ ಪಾತಕಿ ರೌಡಿ ಲಕ್ಷ್ಮಣ. ಎಸ್ ವೀಕ್ಷಕರೇ, ಆತ ಬದುಕಿರೋವರೆಗೂ ವರ್ಣರಂಜಿತವಾಗಿಯೇ ಬದುಕಿದ್ದ. ರಕ್ತದಲ್ಲಿಯೇ ತನ್ನ ಬದುಕನ್ನ ಕಟ್ಟಿಕೊಂಡಿದ್ದ. ಆತ ರಕ್ತಪಾತವನ್ನೇ ಕುಲ ಕಸುಬು ಅನ್ನುವ ರೀತಿಯಲ್ಲಿ ತನ್ನ ಕರಾಳ ದಂಧೆಯನ್ನ ನಡೆಸ್ತಾ ಇದ್ದ. ಆದ್ರೆ ಅವನ ಸಾವು ಮತ್ತು ಸಾವಿನ ಸಂಚು ಕೂಡ ಅಷ್ಟೇ ವರ್ಣರಂಜಿತವಾಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಯಾರಿಗೆ ಬಿಡಿ, ಸ್ವತಃ ಲಕ್ಷ್ಮಣನಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಅವನು ಅದಾಗಲೇ ದೊಡ್ಡ ಕೂಪದ ಒಳಗೆ ಬಿದ್ದು ಒದ್ದಾಡ್ತಾ ಇದ್ದ. ಎಷ್ಟು ದುಡ್ಡು ಮಾಡಿದ್ರೆ ಏನು ಪ್ರಯೋಜನ? ರೌಡಿಸಂನಲ್ಲಿ ಎಷ್ಟು ಹವಾ ಮೇಂಟೈನ್ ಮಾಡಿದ್ರೆ ಏನು ಲಾಭ? ಒಂದು ಹೆಣ್ಣು ಆತನ ಸಾವಿಗೆ ಕಾರಣವಾದ್ಲು ಅನ್ನೋದೇ ಕರ್ಣ ಕಠೋರವಾದ ವಿಷಯ. ನೀವು ಕೂಡ ಒಮ್ಮೆ ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಲಕ್ಷ್ಮಣನ ಬದುಕು ಮತ್ತು ಸಾವು ಅಷ್ಟು ಕಲರ್ ಆಗಿತ್ತು. ಅವನು ಹೇಗೆ ಬದುಕಿದ್ದ, ಅವನ ಆಸ್ತಿ ಎಷ್ಟು, ಅವನ ದುಶ್ಮನ್ಗಳು ಯಾರು ಅನ್ನೋದು ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವನ ಸಾವು ಹೇಗಾಯ್ತು, ಯಾರಿಂದ ಆಯ್ತು, ಮತ್ತೆ ಯಾಕಾಯಿತು ಅನ್ನೋದು ಇವತ್ತು ಸಸ್ಪೆನ್ಸ್ ಆಗಿ ಏನು ಉಳಿದಿಲ್ಲ. ಒಬ್ಬ ರೌಡಿ ರಸ್ತೆಯಲ್ಲಿ ತೀರಾ ಕೆಟ್ಟ ರೀತಿಯಲ್ಲಿ ಹೆಣವಾಗೋದು ಅಂಡರ್ ವರ್ಲ್ಡ್ ನಲ್ಲಿ ಹೊಸದೇನಲ್ಲ. ಆದ್ರೆ ಲಕ್ಷ್ಮಣನ ಸಾವಿದೆಯಲ್ಲ, ಅದು ಒಂದು ರಕ್ತಪಾತದ ಸಿನಿಮಾ ಇದ್ದ ಹಾಗೆ. ಈ ಫೀಲ್ಡೇ ಒಂಥರ ಕಚಡ. ಇದು ನಿಷಿದ್ಧ ಲೋಕ. ಇಲ್ಲಿ ಸಂಭಾವಿತರಿಗೆ ಜಾಗವಿಲ್ಲ, ಅಮಾಯಕರಿಗೆ ಬದುಕೇ ಇಲ್ಲ. ವೇಶ್ಯರಿಗೆ ಕರೆದು ಕೆಲಸ ಕೊಡ್ತಾರೆ. ರಕ್ತದ ಆಸೆ ಇದ್ದವನಿಗೆ ಹಣದ ಮೋಹ ವ್ಯಾಮೋಹ ಇದ್ದವನಿಗೆ ತನ್ನಿಂದ ತಾನಾಗೆ ಪ್ರಮೋಷನ್ ಕೂಡ ಸಿಗುತ್ತೆ. ಇಂಥ ಫೀಲ್ಡ್ ನಲ್ಲಿ ಲಕ್ಷ್ಮಣ ಒಂದು ರೇಂಜಿನಲ್ಲಿ ಹೆಸರು ಕೂಡ ಮಾಡಿದ್ದ. ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನ ಕೂಡ ಕಟ್ಟಿಕೊಂಡಿದ್ದ. ಆದ್ರೆ ಒಂದು ಹೆಣ್ಣಿನ ಹಿಂದೆ ಬಿದ್ದ, ಹೆಣ್ಣಿಗಾಗಿ ಅಲೆದಾಡಿದ, ಕೊನೆಗೆ ಹೆಣವನ್ನ ಬೀದಿಯಲ್ಲಿ ಬೀಳೋ ಹಾಗೆ ಮಾಡಿಕೊಂಡ. ವೀಕ್ಷಕರೇ, ನಿಮಗೊಂದು ವಿಷಯವನ್ನ ಹೇಳಲೇಬೇಕು. ನಿಮ್ಮ ಮುಂದೆ ಬರುವ 1000 ದುಶ್ಮನ್ಗಳನ್ನ ಎದುರಿನಿಂದ ಎದುರಿಸಬಹುದು, ಆದ್ರೆ ಪಕ್ಕದಲ್ಲೇ ಮಲಗಿಕೊಂಡು ಚಿನ್ನ, ರನ್ನ,
ಜಾನು ಮುದ್ದು ಬಂಗಾರ ಅಂತ ಪ್ರೀತಿಯಿಂದ ಮುತ್ತಿನ ಮತ್ತನ್ನ ಕೊಟ್ಟು ಮುದ್ದು ಮಾಡೋ ಹೆಣ್ಣನ್ನ ಮಾತ್ರ ನಂಬೋದಕ್ಕೆ ಆಗೋದಿಲ್ಲ. ಇಲ್ಲಿ ಲಕ್ಷ್ಮಣನ ಹಣೆ ಬರಹವು ಇದೇ ಆಗಿತ್ತು. ಲಕ್ಷ್ಮಣನ ಸಾವಿಗೆ ಮಾಯಾಂಗನೆಯೊಬ್ಬಳು ಕಾರಣವಾಗಿ ಹೋಗಿದ್ಲು. ಆಕಾರದಲ್ಲಿ ಗುಲಾಬಿ ರಂಗಿದೆ, ಈ ಕಣ್ಣಿನಲ್ಲಿ ಶರಬು. ಹೇಳಪ್ಪ, ಎಷ್ಟು ಫೋನ್ ಮಾಡೋದು ನಿಮ್ಗೆ? ಏನ್ ಸಮಾಚಾರ? ಎಷ್ಟೊತ್ತಿಗೆ ಇದ್ರಿ ಎಲ್ಲ? ನಾವೆಲ್ಲ ಎದ್ವಿ ಕರೆಕ್ಟ್ ಟೈಮ್ಗೆ. ನಿಮ್ಗೆ ಎಷ್ಟು ಫೋನ್ ಮಾಡೋದು ಹೇಳು? ಫೋನ್ ಎತ್ತಕ್ಕೆ ನಿನ್ಗೆ? ನೀನ್ ಫೋನ್ ಮಾಡಿ ಫೋನ್ ಎತ್ಬೇಕು. ನಂತ ಇರ್ಲಿಲ್ಲ ಫೋನ್. ಯಾರನ್ನೇ ಕೇಳಲಿ, ನಾನು ಅಲ್ಲಿಗೆ ಗುಲಾಬ ಕಾವಲಿ. ಮೂರು ಬಿಟ್ಟು ನಿಂತ ಹೆಣ್ಣಿಗೆ ನಿಯತ್ತಿಲ್ಲ ಅನ್ನೋದು ಲಕ್ಷ್ಮಣನ ಸಾವಿನಿಂದಲೇ ಗೊತ್ತಾಗುತ್ತೆ. ಹೌದು, ಈತ ಸಂಭಾವಿತ ಅಲ್ಲ, ಕಲಿಯುಗದ ಲಕ್ಷ್ಮಣ. ಈತನ ಸಾವಿನ ಇಂಚಿಂಚಿನ ಡೀಟೇಲ್ಸ್ ಅನ್ನ ಹೇಳ್ತೀವಿ. ಅದರಲ್ಲಿ ಸಿಂಗಲ್ ಪ್ರೇಮ್ ಕಹಾನಿ ಕೂಡ ಮಿಸ್ ಆಗೋದಿಲ್ಲ. ಸಾಯುವ ಕೊನೆಯ ಕ್ಷಣದವರೆಗೂ ಲಕ್ಷ್ಮಣ ರೌಡಿಸಂ ಫೀಲ್ಡ್ ಅನ್ನ ಆಳ್ತಾ ಇದ್ದ. ಮನೆಯಿಂದ ಹೊರಗೆ ಕಾಲಿಟ್ಟ ಅಂದ್ರೆ ಅವನು ನಿಜಕ್ಕೂ ಖತರ್ನಾಕ್ ವಿಕೃತ ರೌಡಿ. ಆದ್ರೆ ಈ ಲಕ್ಷ್ಮಣ ಒಂದು ವಿಷಯದಲ್ಲಿ ಮಾತ್ರ ಯಾರ ಕಂಟ್ರೋಲ್ಗೂ ಕೂಡ ಸಿಗ್ತಾ ಇರ್ಲಿಲ್ಲ. ಆತನಿಗಿದ್ದ ದೊಡ್ಡ ಚಟವೇ ಹುಡುಗಿಯರು, ಆಂಟಿಗಳು, ವೇಶ್ಯೆಯರು. ಹೆಂಗಸರ ವಿಷಯದಲ್ಲಿ ಲಕ್ಷ್ಮಣ ಪೂರ್ತಿಯಾಗಿ ಕಂಟ್ರೋಲ್ ತಪ್ಪಿ ಹೋಗಿದ್ದ. ಹೆಣ್ಣಿನ ವಿಚಾರ ಬಂದ್ರೆ ಸಾಕು, ಜೊಲ್ಲು ಸುರಿಸುವಷ್ಟು ಮಿತಿ ಮೀರಿ ಹೋಗಿದ್ದ. ಹೆಣ್ಣಿನ ವಿಚಾರ ಒಂದರಲ್ಲಿ ಅವನು ಸರಿಯಾಗಿ ಇದ್ದಿದ್ರೆ ಖಂಡಿತವಾಗಿಯೂ ಅವನು ಇನ್ನೊಂದು 4 ದಿನ ಬದುಕ್ತಾ ಇದ್ನೇನೋ. ಆದ್ರೆ ಅದೇ ಚಟ ಅವನ ಸಾವಿಗೆ ಶಾರವನ್ನ ಬರೆದೇ ಬಿಟ್ಟಿತು. ಈ ಲಕ್ಷ್ಮಣ ಫೀಲ್ಡ್ ಆಳೋದಕ್ಕೆ ಶುರು ಮಾಡಿದಾಗ ಅವಳು ಇನ್ನೂ ಹುಟ್ಟಿರ್ಲಿಲ್ಲ. ಆದ್ರೆ ಅವನ ರೌಡಿಸಂ ತುತ್ತ ತುದಿಯಲ್ಲಿರುವಾಗ ಈತನ ಮಂಚದ ಸರಕಾಗಿದ್ಲು. ಆಕೆ ಬೇರೆ ಯಾರು ಅಲ್ಲ, ಸುಂದರಿ ಹಂತಕಿ ವರ್ಷಿಣಿ. ನೋಡೋದಕ್ಕೆ ಅಪ್ಪಟ ಸುಂದರಿ, ತಳಕು ಮೈ ಬೆಳಕಿನ ವಯ್ಯಾರಿ, ಮಾತನಾಡಿದ್ರೆ ಮುತ್ತು ನೆಲಕ್ಕೆ ಚೆಲ್ಲಿ ಹರಿಯುವಷ್ಟು ಅದ್ಭುತ. ಆಕೆಯ ಕಣ್ಣಿಗೆ ಅವಳ ಸ್ವಾಭಾವಿಕ ಮೈ ಮಾಟಕ್ಕೆ ಮನಸೋತ ರೌಡಿ ಲಕ್ಷ್ಮಣ ಈ ವರ್ಷಿಣಿ ಮತ್ತಿನ್ಯಾರೂ ಅಲ್ಲ, ಪದ್ಮಾ ಮತ್ತು ಮೂಟೆ ಆಲಿಯಾಸ್ ತರಕಾರಿ ಹರೀಶನ ಮಗಳು. ಇನ್ನು 21ರ ಪ್ರಾಯ, ತುಂಬು ಯೌವನವನ್ನ ಹೊತ್ತ ಚೆಲುವೆ. ಇವಳ ಚಂದವನ್ನ ನೋಡಿ ಆಹಾ, ಸಿನಿಮಾ ಹೀರೋಯಿನ್ ಇದ್ದ ಹಾಗೆ ಇದ್ದಾಳೆ ಅಂತ ಅದು ಎಷ್ಟು ಜನ ಹೇಳಿದ್ದುಂಟೋ. ಅವಳ ವಯ್ಯಾರ ಮೈ ಮಾಟ ಎಲ್ಲವೂ ಕಂಡವರ ಕಣ್ಣನ್ನ ಕುಕ್ಕಿಸುವಂತಿತ್ತು. ಇವಳ ಅಪ್ಪ ಅಮ್ಮ ಲಕ್ಷ್ಮಣನಿಗೆ ಸುಮಾರು 20 ವರ್ಷಗಳಿಂದ ಪರಿಚಯವಿದ್ರು. ಇವಳು ಹುಟ್ಟಿದಾಗ ಇದೇ ಲಕ್ಷ್ಮಣ ಆಕೆಯನ್ನ ಬೆತ್ತಲಾಗಿ ನೋಡಿದ್ದ. ಹರೀಶನ ಸ್ನೇಹಿತನಾಗಿ ಅದೇ ಅಪ್ಪನ ಸ್ಥಾನದಲ್ಲಿ ನಿಂತು ಆಕೆಯನ್ನ ನೋಡಿದ್ದ. ಕಣ್ಣೆದುರಿಗೆ ಆಕೆ ಸೌಂದರ್ಯವತಿಯಾಗಿ ಬೆಳೆದದನ್ನ ಕೂಡ ನೋಡಿದ್ದ. ಅಂಕಲ್ ಅಂಕಲ್ ಅಂತ ಲಕ್ಷ್ಮಣನ ಕಾಲನ್ನ ಸುತ್ತುತ್ತಾ ಇದ್ದೋಳು ಕೊನೆಗೆ ಕರೆದಿದ್ದು ಮುದ್ದೋ ಚಿನ್ನ ಬಾರೋ ಹೋಗೋ ಅಂತ. ಬೆಳಗ್ಗೆ ಎಲ್ಲರೆದುರು ಅಂಕಲ್ ಅಂತಿದ್ದವರು ರಾತ್ರಿ ಆಗ್ತಾ ಇದ್ದಂತೆ ರೂಮಿನೊಳಗೆ ಸೇರಿಕೊಂಡ ಮೇಲೆ ಮಾಡ್ತಿದ್ದಿದ್ದೇ ಬೇರೆ. ಪ್ರಿಯ ವೀಕ್ಷಕರೇ, ಈ ಜಗತ್ತಲ್ಲಿ ಹೆಣ್ಣಿಗೆ ವಿದ್ಯೆ, ಹಣ, ಸಂಪತ್ತು ಯಾವುದೂ ಇಲ್ಲ ಅಂದ್ರೂ ಪರವಾಗಿಲ್ಲ. ಆಕೆಯ ಸೌಂದರ್ಯ ಒಂದು ಇದು ಬಿಟ್ರೆ ಉಳಿದೆಲ್ಲವನ್ನ ಆಕೆ ತುಂಬಾ ಈಸಿಯಾಗಿ ದಕ್ಕಿಸಿಕೊಂಡು ಬಿಡ್ತಾಳೆ. ನೋ ಮೋರ್ ಚೇಂಜಸ್ ಅಬೌಟ್ ವರ್ಷಿಣೀಸ್ ಮ್ಯಾಟರ್. ಮ್ಯಾಟರ್ ಇಷ್ಟೇ, ಆಕೆಯ ಅಪ್ಪ ಅಮ್ಮನಿಗೆ ಹಣ ಬೇಕಾಗಿತ್ತು. ಅವರಿಗೆ ಹಣದ ದುರಾಸೆ, ಆದ್ರೆ ಬೇಕಾದ ಹಣವೇ ಅವರ ಬಳಿ ಇರಲಿಲ್ಲ. ಆದ್ರೆ ಇದೇ ಹಣ ಲಕ್ಷ್ಮಣನ ಖಜಾನೆಯಲ್ಲಿ ತುಂಬಿ ತುಳುಕ್ತಾ ಇತ್ತು. ಹೀಗಾಗಿ ಆ ಹಣವನ್ನ ಹೀರೋದಕ್ಕೆ ಪದ್ಮಾ ಮತ್ತು ಹರೀಶ್ ತಮ್ಮ ಮಗಳನ್ನ ಅವನ ಮುಂದೆ ನಿಲ್ಲಿಸಿ ಬಿಟ್ರು. ಹರೀಶ್ ಲಕ್ಷ್ಮಣನ ಹತ್ತಿರ ಹಣವನ್ನ ಕೇಳಿದ್ರೆ ಖಂಡಿತ ಕೊಡ್ತಾ ಇರ್ಲಿಲ್ಲ.
ಆದ್ರೆ ವರ್ಷಿಣಿ ಸ್ವಲ್ಪವೇ ಸ್ವಲ್ಪ ತುಟಿ ಮುಂದೆ ಮಾಡಿ ಉಮ್ಮ ಅಂದ್ರೆ ಸಾಕಿತ್ತು, ಹಣದ ಹೊಳೆಯೇ ಹರಿದು ಬರ್ತಾ ಇತ್ತು. ಇದೇ ನೋಡಿ ಲಕ್ಷ್ಮಣ ಅನ್ನೋ ರೌಡಿಯ ವೀಕ್ನೆಸ್. ವರ್ಷಿಣಿ ಹಂತ ಹಂತವಾಗಿ ಹಣವನ್ನ ಪೀಕುತ್ತಾ ಹೋದ್ಲು. ಅವರ ಕುಟುಂಬವು ದುಡ್ಡು ಮಾಡ್ಕೊಳ್ತಾ ಬೆಳಿತಾ ಹೋದ್ರು. ಲಕ್ಷ್ಮಣ ಅದೆಷ್ಟು ಮರ್ಡರ್ ಮಾಡಿದ್ದಾನೆ, ಅದೆಷ್ಟು ಜನರನ್ನ ದ್ವೇಷ ಕಟ್ಟಿಕೊಂಡಿದ್ದಾನೆ ಅನ್ನೋದು ಅವರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಇಲ್ಲಿಯವರೆಗೂ ಯಾರು ಕೂಡ ಅವನನ್ನ ಟಚ್ ಮಾಡೋದಕ್ಕೂ ಕೂಡ ಸಾಧ್ಯವಾಗಿರ್ಲಿಲ್ಲ. ಸುಂದರಿಯ ಪಾಶಕ್ಕೆ ಬಲಿಯಾದ ಲಕ್ಷ್ಮಣ ಅಂಕು ಡೊಂಕಿನ ಮಾತುಗೆ ಮರಳಾಗಿ ಪಾಗಲ್ ತರ ಆಡೋಕೆ ಸ್ಟಾರ್ಟ್ ಮಾಡಿದ್ದ. ಆದ್ರೆ ಕೊನೆಗೆ ಆಗಿದ್ದೆಲ್ಲ ನಿಮ್ಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸುಪಾರಿ ಸುಂದರಿಗೆ ಮತ್ತೆ ಸ್ವಾಗತ. ಅಲ್ಲೊಬ್ಬ ಲಕ್ಷ್ಮಣನ ಗ್ಯಾಂಗ್ನ ಹುಡುಗ ಇದ್ದ. ಅವನ ಪ್ಲಾನ್ಗೆ ಕೇಲ್ ಖತಮ್ ಆಯ್ತು. ಭೂಗತ ಲೋಕದ ರೌಡಿಯ ಕತೆ. ಆದರೆ ಹೇಗೆ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದ್ರು, ಹೇಗೆ ಎಕ್ಸಿಕ್ಯೂಟ್ ಆಯಿತು, ಇಲ್ಲಿದೆ ಡೀಟೇಲ್ಸ್. ಜೊಲ್ಲು ಪಾರ್ಟಿಯ ವಿಷಯ ಫೀಲ್ಡ್ ನಲ್ಲಿರೋ ಎಲ್ಲರಿಗೂ ಗೊತ್ತಿತ್ತು. ಅಲ್ಲದೆ ಅವನನ್ನ ಮುಟ್ಟಿ ನಾವು ಸೇಡು ತೀರಿಸ್ಕೊಳ್ತೀವಿ ಅನ್ನೋ ಮನಸ್ಸನ್ನ ಯಾರು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಅವನನ್ನ ಎದುರು ಹಾಕಿಕೊಂಡು ಬದುಕೋದಕ್ಕೆ ಆಗೋದಿಲ್ಲ ಅನ್ನೋದು ಅವರೆಲ್ಲರಿಗೂ ಕೂಡ ಗೊತ್ತಿತ್ತು. ಆದ್ರೆ ಶತ್ರುಗಳು ಸುಮ್ನಿದ್ರು, ಜೊತೆಗಿರೋರು ಸುಮ್ನಿರ್ಬೇಕಲ್ಲ. ಹಣದ ವಿಚಾರ ಬಂದಾಗ ಸ್ಟಾರ್ಟಿಂಗ್ ನಲ್ಲಿ ಎಲ್ಲರೂ ಚೆನ್ನಾಗಿಯೇ ಇರ್ತಾರೆ. ಆದರೆ ಕೊಡೋದು ತಗೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಎಲ್ಲವೂ ಕೂಡ ಎಡವಟ್ಟಾಗಿ ಹೋಗುತ್ತೆ. ಅದೇ ರೀತಿ ಇಲ್ಲೂ ಆಗಿತ್ತು. ಈ ಸುಂದರಿ ಲಕ್ಷ್ಮಣ್ ಜೊತೆ ಅದ್ಯಾವ ವಯಸ್ಸಲ್ಲಿ ಕಮಿಟ್ ಆದ್ಲು ಗೊತ್ತಿಲ್ಲ, ಆದ್ರೆ ತುಂಬಾ ಡೀಪ್ ಆಗಿ ಕಮಿಟ್ ಆದ್ಲು. ಲಕ್ಷ್ಮಣನ ಪ್ರೇಮ ಪಾಶದಿಂದ ದಿನವೂ ಬಿಡುವು ಮಾಡಿಕೊಂಡು ಬೆಂಗಳೂರಲ್ಲೇ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ಲು. ಇದೇ ವೇಳೆ ಆಕೆಗೆ ಅಲ್ಲಿ ರೂಪೇಶ್ ಅನ್ನೋ ಖತರ್ನಾಕ್ ಕ್ರಿಮಿನಲ್ ಪರಿಚಯವಾಗಿದ್ದ. ಅವನು ಇವಳ ಬ್ಯೂಟಿಯನ್ನ ನೋಡಿ ಬೋಲ್ಡ್ ಆಗಿದ್ದ. ಅಲ್ಲದೆ ಇವಳನ್ನ ಲವ್ ಮಾಡೋದಕ್ಕೂ ಶುರು ಮಾಡಿದ್ದ. ಇವಳದ್ದು ಕೂಡ ಚಿಟ್ಟೆ ಮನಸ್ಸು. ಆತನ ಕಣ್ಣು ಕಿತ್ತೋಗೋ ತರ ಚೆನ್ನಾಗಿ ಲೈನ್ ಕೊಡ್ತಾ ಇದ್ಲು. ಇದನ್ನೇ ಟ್ರೂ ಲವ್ ಅಂದುಕೊಂಡ ಪಾಗಲ್ ರೂಪೇಶ್ ಅವಳ ಹಿಂದೆ ನಾಯಿ ತರ ಸುತ್ತೋದಕ್ಕೆ ಶುರು ಮಾಡಿದ್ದ. ಈ ವಿಷಯ ತಾಯಿ ಪದ್ಮಾಳಿಗೂ ಗೊತ್ತಾಗಿತ್ತು. ಅವಳು ಮಾತ್ರ ಮಗಳನ್ನ ಬಿಟ್ಟು ಕೋಟಿ ಸಂಪಾದಿಸೋಣ ಅಂತ ಅಂದುಕೊಂಡ್ರೆ ಇವನ್ ಯಾರೋ ಮಧ್ಯೆ ಬಂದು ಕಡ್ಡಿ ಆಡಿಸ್ತಾ ಇದ್ದಾನಲ್ಲ ಅಂತ ಕೋಪ ಮಾಡ್ಕೊಂಡಿದ್ಲು. ಅಲ್ಲದೆ ಮಗಳ ಹಿಂದೆ ಬಿದ್ದಿರೋ ರೂಪೇಶ್ಗೆ ಧಮ್ಕಿ ಹಾಕೋದಕ್ಕೆ ಲಕ್ಷ್ಮಣನಿಗೆ ಹೇಳ್ತಾಳೆ. ಇದೇ ವಿಷಯ ಲಕ್ಷ್ಮಣನನ್ನ ಸೂತಕದ ರಾಯಭಾರಿಯಾಗುವಂತೆ ಮಾಡಿದ್ದು. ಈ ವಿಷಯ ಕೇಳಿ ಲಕ್ಷ್ಮಣ ಕೂಡ ಫುಲ್ ಗರಂ ಆಗ್ತಾನೆ. ಅಲ್ಲದೆ ಮಗನೇ ಅವಳ ತಂಟೆಗೆ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಅವನಿಗೆ 3-4 ಬಾರಿ ಆವಾಜನ್ನು ಕೂಡ ಹಾಕ್ತಾನೆ. ಅಲ್ಲಿಗೆ ಅವನ ಬೆನ್ನ ಮೇಲೆ ಶನಿ ಹೆಗಲೇರಿ ಕುಳಿತು ಬಿಟ್ಟಿದ್ದ. ಇಲ್ಲಿ ರೂಪೇಶ್ ಮತ್ತು ವರ್ಷಿಣಿ ಲಕ್ಷ್ಮಣನಿಗೆ ಗೊತ್ತಿಲ್ಲದೆ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ರು. ಅವಳಿಗೂ ಗೊತ್ತಿತ್ತು ಯಾವತ್ತಿದ್ರೂ ಲಕ್ಷ್ಮಣನಿಂದ ಕೇವಲ ಹಣ ಮಾತ್ರ ಸಿಗುತ್ತೆ, ಆದ್ರೆ ಸುಖ ಸಂಬಂಧಗಳಲ್ಲ. ಲೈಫ್ ನಲ್ಲಿ ಮದುವೆ, ಮಕ್ಕಳು, ಅದು ಇದು ಅಂತ ಆಗ್ಬೇಕು ಅಂದ್ರೆ ಅದು ಇವನ ಜೊತೆ ಅನ್ನೋದು ಅವಳ ಆಸೆಯಾಗಿತ್ತು. ಈತನ್ ಮಧ್ಯೆ ಅವರ ಮನೆಯವರು ಮಗಳು ಪಾಪ ತುಂಬಾ ಓದ್ಲಿ ಅಂತ ಲಂಡನ್ಗೆ ಕಳಿಸಿದ್ರು. ಆದ್ರೆ ಆದ ಕಾಮದಾಟವನ್ನ, ಮೊದಲು ಆದ ಪ್ರೀತಿಯನ್ನ ಅವಳು ಮಾತ್ರ ಮರ್ತಿರ್ಲಿಲ್ಲ. ಮರೆಯೋದಕ್ಕೆ ಸಾಧ್ಯನಾ? ನೋ ಚಾನ್ಸ್. ನಿರಂತರವಾಗಿ ಆತನ ಜೊತೆ ಸಂಪರ್ಕದಲ್ಲಿದ್ಲು. ರೂಪೇಶ್ ನಂತರ ರೂಪಿಯಾದ. ದೂರ ಇದ್ರೂ ಪ್ರೀತಿಯ ಕಾವು ಮಾತ್ರ ಜಾಸ್ತಿ ಆಯ್ತು.
ಅಲ್ಲದೆ ಲಕ್ಷ್ಮಣ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದನ್ನ ರೂಪಿಗೆ ಹೇಳೋದಕ್ಕೆ ಶುರು ಮಾಡಿದ್ಲು. ಅಲ್ಲದೆ ಒಂದು ದಿನ ಲಕ್ಷ್ಮಣ ನಮ್ಮ ಮನೆಯಲ್ಲಿ ಗಲಾಟೆ ಮಾಡಿದ್ದಾನೆ ಅನ್ನೋದನ್ನ ಕೂಡ ಈಕೆ ರೂಪೇಶನ ಹತ್ರ ಹೇಳಿದ್ಲು. ತಾವರೆ ಕೆರೆಯಲ್ಲಿ ನನಗೆ 15 ಎಕರೆ ಜಾಗವನ್ನ ಬರೆದುಕೊಟ್ಟಿದ್ದ, ಆದ್ರೀಗ ಅದನ್ನ ವಾಪಸ್ ನನ್ನ ಹೆಸರಿಗೆ ಬರೆದುಕೊಡಿ ಅಂತ ಹೆದರಿಸ್ತಾ ಇದ್ದಾನೆ ಅಂತ ರೂಪೇಶ್ಗೂ ಹೇಳಿದ್ಲು. ಇದೇ ವಿಚಾರಕ್ಕೆ ಅಪ್ಪನಿಗೆ ಅವನಿಗೆ ಗಲಾಟೆ ನಡೀತಾ ಇದೆ ಅನ್ನೋದನ್ನ ಕೂಡ ಹೇಳಿದ್ಲು. ಲಕ್ಷ್ಮಣ ಫೋನ್ ಮಾಡಿದ್ರೆ ಮಾದಕವಾಗಿ ಮಾತನಾಡಿ ಸೀದಾ ಬೆಡ್ರೂಮ್ ಗುಂಗಿಗೆ ಎಳೆದುಕೊಂಡು ಹೋಗಿ ರೊಮ್ಯಾಂಟಿಕ್ ಮೋಡ್ಗೆ ಕರೆದುಕೊಂಡು ಹೋಗ್ತಿದ್ದ ಅವಳು ರೂಪೇಶನ ಹತ್ರ ಮಾತ್ರ ಅವನನ್ನ ಸಾಯಿಸಬೇಕು ಹೇಗಾದ್ರೂ ಮಾಡಿ ಅಂತ ರೊಚ್ಚಿಗೆ ಹೇಳ್ತಾ ಇದ್ಲು. ಇತ ರೂಪೇಶನ ಫ್ರೆಂಡ್ ಹೇಮಂತ್ಗೆ ಚನ್ನಪಟ್ಟಣದ ಅಂಬಡೆ ಚಂದ್ರನ ಕೇಸಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಶಿಕ್ಷೆಯಾಗೋ ಸನ್ನಾಹದಲ್ಲಿತ್ತು. ಹೀಗಾಗಿ ಹೇಗಿದ್ರೂ ಜೈಲಿಗೆ ಹೋಗಿ ಕೂತ್ಕೋಬೇಕು, ಆ ಗ್ಯಾಪ್ ಅಲ್ಲಿ ಒಂದು ಮರ್ಡರ್ ಮಾಡಿ ಹೆಸರು ಮತ್ತು ಕಾಸು ಮಾಡಿಕೊಳ್ಳೋಣ ಅಂತ ಅಂದುಕೊಂಡು ಈ ಕೇಸ್ಗೆ ರೂಪಿ ಜೊತೆ ಕೈ ಜೋಡಿಸಿದ್ದ. ಅಲ್ಲದೆ ಲಕ್ಷ್ಮಣನನ್ನ ಹೊಡೆದ್ರೆ ಬಾಜಾರ್ ಚೆನ್ನಾಗಿ ಓಡುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಹೆಸರು ಹಣ ಎಲ್ಲವೂ ಸಿಗುತ್ತೆ ಅನ್ನೋ ಆಸೆ. ಆದ್ರೆ ಇವರಿಗೆ ಟರ್ನಿಂಗ್ ಪಾಯಿಂಟ್, ಟರ್ನಿಂಗ್ ಪರ್ಸನ್ ಸಿಕ್ಕಿದ್ದು ಕ್ಯಾಟ್ ರಾಜುವಿನಿಂದ. ಈ ರೂಪೇಶ ಕ್ಯಾಟ್ ರಾಜನನ್ನ ಕೂಡ ಮೀಟ್ ಮಾಡಿದ್ದ. ಆತ ಕೂಡ ರೂಪಿ ಹೆಸರು ನಿಂದು, ಬಸರು ಮಾಡೋ ಕೆಲಸ ಮಾತ್ರ ನಂದು ಅಂತ ಕೈ ಜೋಡಿಸಿದ್ದ. ನಂತರ ಎಲ್ಲ ಅರೇಂಜ್ ಮಾಡಿಕೊಂಡು ರೂಪಿ ಮತ್ತೆ ಅವಳ ಮುಂದೆ ಪ್ರತ್ಯಕ್ಷನಾಗಿದ್ದ. ಮುದ್ದು ಲಕ್ಷ್ಮಣನ್ನ ಎತ್ತೋಕೆ ಪ್ಲಾನ್ ಸ್ಕೆಚ್ 2 ರೆಡಿಯಾಗಿದೆ, ಇನ್ನೇನಿದ್ರು ಮಟಾಶ್ ಮಾಡೋದು ಒಂದೇ ಅಂತ ಅಂದ. ಬೆಳಗ್ಗೆ ಸುಮಾರು 12:30 ಸಮಯದಲ್ಲಿ ಯಶವಂತಪುರ ಹತ್ತಿರದಲ್ಲಿರುವಂತಹ ಸೋಪ್ ಫ್ಯಾಕ್ಟ್ರಿ ಈ ಏರಿಯಾದಲ್ಲಿ ಲಕ್ಷ್ಮಣ್ ಅನ್ನುವಂಥ ಒಬ್ಬ ವ್ಯಕ್ತಿದು ಸುಮಾರು 40 ವರ್ಷ ಅವನದು ಕೊಲೆ ಆಗಿದೆ. ಈ ಕೊಲೆಯಲ್ಲಿ 4-5 ಜನ ಬಂದು ಅವನಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುವಂಥದ್ದು ನಮಗೆ ಫಿರ್ಯಾದು. ಪ್ಲಾನ್ ಹೇಳಿ ಇನ್ನು ನೀನು ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಯಸ್ ಚಿನ್ನ, ಬೇಗ ಕೆಲಸ ಮುಗಿಸು, ಲವ್ ಯು ಚಿನ್ನ, ನನ್ಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಮುದ್ದು ಅಂತ ಹೇಳಿದ್ಲು. ವರ್ಷಿಣಿ ಈ ಕೇಸ್ನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ಲು ಅಂದ್ರೆ ಅವಳು ರೂಪಿ ಜೊತೆ ಕೈ ಜೋಡಿಸಿರೋ ವಿಷಯ ಯಾರಿಗೂ ಕೂಡ ಗೊತ್ತೇ ಆಗಿರ್ಲಿಲ್ಲ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಆಕೆ ಮಾಡಿ ತೋರಿಸಿದ್ಲು. ಲಕ್ಷ್ಮಣ ಫೋನ್ ಮಾಡಿದಾಗೆಲ್ಲ ಮುದ್ದು ಮುದ್ದಾಗಿ ಮಾತನಾಡುತ್ತಾ ಫೋನ್ನಲ್ಲೇ ಅವನನ್ನ ರೋಮಾಂಚಕ ಜಗತ್ತಿಗೆ ಕರ್ಕೊಂಡು ಹೋಗಿ ಸುಖದ ಸಂಸಾರವನ್ನೇ ನಡೆಸ್ತಾ ಇದ್ಲು. ಇತ್ತ ಲಕ್ಷ್ಮಣನಿಗೂ ಅಷ್ಟೇ ಸ್ವರ್ಗದಲ್ಲಿ ಇದ್ದೇನಾ ಅಥವಾ ಭೂಮಿ ಮೇಲೆ ಇದೀನಾ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಆತ ತನ್ನ ಎಲ್ಲ ಸತ್ಯವನ್ನ ಆಕೆಯ ಮುಂದೆ ಒದರೋ ಹಾಗೆ ಮಾಡ್ತಾ ಇದ್ಲು. ಎಸ್ ವೀಕ್ಷಕರೇ, ಇನ್ನು ಮೈನ್ ಮ್ಯಾಟರ್ಗೆ ಬರೋಣ. ಯಾವ ರೇಂಜ್ಗೆ ಪ್ಲಾನ್ ರೆಡಿಯಾಗಿತ್ತು ಅಂದ್ರೆ ಕೊನೆಗೆ ನನಗೆ ಅರ್ಜೆಂಟ್ ಹಣ ಬೇಕು ಅಂತ ಹೇಳಿ ಹಣವನ್ನ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡು ಅದನ್ನ ರೂಪಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ಲು. ಅಂದ್ರೆ ರೂಪಿಯ ಹಾಗೆ ಇವಳು ಕೂಡ ಈ ಕೇಸ್ನಲ್ಲಿ ಫುಲ್ ಇನ್ವಾಲ್ವ್ ಆಗಿದ್ಲು. ಇವಳು ಅದೆಷ್ಟರ ಮಟ್ಟಿಗೆ ಆತನನ್ನ ಆವರಿಸಿಕೊಂಡಿದ್ಲು ಅಂದ್ರೆ ಲಕ್ಷ್ಮಣ ಇವಳ ಹತ್ತಿರ ನಾನು ಇನ್ನೊಂದು ಹೆಣ್ಣಿನ ಜೊತೆ ಮಲಗೋದಕ್ಕೆ ಹೋಗ್ತೀನಿ ಅನ್ನೋ ವಿಷಯವನ್ನ ಕೂಡ ಹೇಳ್ತಿದ್ದ. ಅಷ್ಟರ ಮಟ್ಟಿಗೆ ಇವರ ಸಂಬಂಧ ಬೆಳೆದು ನಿಂತಿತ್ತು. ಇನ್ಫ್ಯಾಕ್ಟ್ ಅವಳು ಬೆಳೆಸಿದ್ಲು. ಈತನ ಕಾಮದ ವಾಂಚೆಯಲ್ಲಿ ಎಲ್ಲವನ್ನ ಒದರಿ ತನ್ನ ಸಾವಿನ ಕೆಡ್ಡವನ್ನ ತಾನೇ ತೋಡಿಕೊಂಡಿದ್ದ. ಸಾಯೋ ದಿನ ಒಂದು ಹುಡುಗಿ ಜೊತೆ ಮಲಗಬೇಕು, ರೂಮ್ಗೆ ಹೋಗ್ತಾ ಇದ್ದೀನಿ, ನಾನೊಬ್ಬನೇ ರೂಮ್ಗೆ ಹೋಗ್ತಾ ಇದ್ದೀನಿ ಅನ್ನೋ ವಿಷಯವನ್ನ ಕೂಡ ಬಾಯ್ ಬಿಟ್ಟಿದ್ದ. ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಆಕೆ ರೂಪಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ಲು. ಆಕೆ ಅದೆಷ್ಟು ನಿಖರವಾದ ಮಾಹಿತಿಯನ್ನ ಕೊಟ್ಟಿದ್ಲು ಅಂದ್ರೆ ಅವಳು ಹೇಳಿದ ಹಾಗೆಯೇ ಆಗಿತ್ತು. ಅವನು ಯಾವ ಟೈಮ್ಗೆ ಬರ್ತಾನೆ ಅನ್ನೋದನ್ನ ಕೂಡ ಪರ್ಫೆಕ್ಟ್ ಆಗಿ ಹೇಳಿದ್ಲು. ಇದೇ ಟೈಮ್ ಅನ್ನ ನೋಡಿ ರೂಪಿ ಅಂಡ್ ಟೀಮ್ ಲಕ್ಷ್ಮಣನಿಗೆ ಹೊಗೆ ಹಾಕಿಸಿದ್ರು.
ಮಧ್ಯ ರೋಡಿನಲ್ಲಿ ರಕ್ತದೋಕುಳಿಯ ಮಧ್ಯೆ ಬರ್ಬರವಾಗಿ ವಿಲಕ್ಷಣವಾಗಿ ವಿಕೃತವಾಗಿ ವಿಕ್ಷಿಪ್ತವಾಗಿ ಕೊಲೆಯಾಗಿ ಹೋದ ರೌಡಿ ಲಕ್ಷ್ಮಣ. ಅಲ್ಲಿಗೆ ರೌಡಿ ಲಕ್ಷ್ಮಣ ಎಂಬ ಕರಾಳ ರಕ್ತಸಿಕ್ತ ಕಾಮದ ಅಧ್ಯಾಯ ಮುಗಿದೇ ಹೋಯಿತು. ಆದ್ರೆ ಭೂಗತ ಲೋಕ ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ. ಮತ್ತೊಬ್ಬ ರೌಡಿ ಹುಟ್ಟಿಯಾಗಿದೆ. ಲಕ್ಷ್ಮಣನ ಕೊಲೆಗಾರರು ಅಂದುಕೊಂಡಂತೆ ಎಲ್ಲವೂ ನಡೆದು ಹೋಗಿತ್ತು. ಆದರೆ ಈ ಕೇಸ್ನಲ್ಲಿ ಲಕ್ಷ್ಮಣನನ್ನ ಕೊಲೆ ಮಾಡೋ ತನಕ ಎಲ್ಲವೂ ಅವರು ಅಂದುಕೊಂಡಂತೆಯೇ ನಡೆದಿತ್ತು. ಆದರೆ ಫೈನಲ್ ಅಲ್ಲಿ ಮಾತ್ರ ಯಾರ್ಯಾರು ಈ ಕೇಸ್ನಿಂದ ದೂರ ಉಳಿಬೇಕು ಅಂತ ಅಂದುಕೊಂಡಿದ್ರೋ ಅವರೆಲ್ಲ ತಗಲಾಕಿಕೊಂಡಿದ್ರು. ಅದರಲ್ಲೂ ಈಸಿಯಾಗಿ ಪಾರಾಗ್ತೀನಿ ಅಂತ ಅಂದುಕೊಂಡಿದ್ದ ವರ್ಷಿಣಿ ಕೂಡ ತಗಲಾಕಿಕೊಂಡಿದ್ಲು. ಅಲ್ಲದೆ ಆಕೆಯ ಮಾದಕ ಅನೈತಿಕ ವ್ಯವಹಾರಗಳೆಲ್ಲ ಹೊರ ಜಗತ್ತಿಗೆ ತಿಳಿದು ಹೋಗಿತ್ತು. ಇದು ವರ್ಷಿಣಿ ಎನ್ನುವ ಅಪ್ರತಿಮ ಸುಂದರಿ ಭೂಗತ ಜಗತ್ತಿನ ಖತರ್ನಾಕ್ ರೌಡಿ ಲಕ್ಷ್ಮಣನ ಕತೆ. ರಾಜನಂತೆ ಬದುಕಿ ಬಾಳಿದವನು ನಡು ರಸ್ತೆಯಲ್ಲಿ ಹೆಣವಾಗಿ ಹೋದ. ಹೆಣ್ಣು ಹೊಣ್ಣು ಮಣ್ಣಿಗೆ ಆಸೆ ಪಟ್ಟವನು ಯಾರೇ ಆಗಿದ್ರೂ ಕೊನೆಗೆ ಇದೇ ಗತಿ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.